It's a very nice movie. Actually, it's an eye opener for whatever is happening. It's not anything different. It is definitely an eye opener, and it is everyone will come to know what really is happening. Every ladies must watch movie, especially Hindu girl must watch movie. Every Hindu and Christian sisters should watch this movie. Then they'll get to know what so many people have gone through. This is an excellent movie. Everybody should watch this. ತುಂಬ ಚೆನ್ನಾಗಿತ್ತು. ಎಲ್ಲರೂ ನೋಡಬೇಕಾದ ಸಿನಿಮಾ ಇದು. ಎಲ್ಲರೂ ನೋಡಬೇಕು. ಎಲ್ಲರನ್ನು ಕರ್ಕೊಂಡೋಗಿ ನೋಡಬೇಕಾದ ಸಿನಿಮಾ ಇದು. Actually, I feel this is a strong warning for our Hindu girls. They should aklite jagrate aizenu boke paaptiru. So you should stick to your region. Never ingane gottu kunaku nulle enklek pudar man rabuji anchamura problem undu but unen tuvodu exactly. We request everyone to watch this. It's very deep and dark. Everyone should see. Even the parents, it's a warning bell for the parents also. ಮಸ್ತ್ ಎಡ್ಡೆ ಮೂವಿ. ಈ ಮೂವಿನ ಮಾತಿರ್ಲ ತೂಡು ಪಂಡ ಈ ಮೂವಿ ದಾದ ಪನ್ಪುಂಡು ಪಂಡ ಇತ್ತದ ಕಾಲೇಜ್ದ ಸಿಚುವೇಶನ್ ಮಾತ ಎಂಚ ಉಂಡು ಒಂಜಿ ಕಾಲೇಜಿಗೆ ಬರ್ತದೆ ಎಂಚ ಕಾಲೇಜ್ದ ಸ್ಟೂಡೆಂಟ್ಸ್ನಕ್ಲೆ ಮಾತ ಬ್ರೈನ್ ವಾಶ್ ಮಂತ್ ಎಂಚ ಮಂಗೆ ಮನ್ಪೇರು ಈ ಪಂಡ ಎಂಚ ಟ್ರ್ಯಾಪ್ ಮಲ್ಪೇರು ಪನ್ಪುನ ಈ ಮೂವಿ ತೂದು ನಂಗೆ ಗೊತ್ತಾಪುಂಡು ಪಂಡ ಇಂಚಲ ಆವೊಂದುಂಡ ಪಂದು ಆಶ್ಚರ್ಯ ಆಪುಂಡು ನಂಗೆ ನಮ್ಮ ಮಸ್ತ್ ಹುಷಾರಾದ ಉಪ್ಪೋಡು ನಮ್ಮ ಧರ್ಮದ ಮಿತ್ತು ನಂಗೆ ಮಸ್ತ್ ಹೆಮ್ಮೆ ಉಪ್ಪೋಡು ಅವೇ ನಮ್ಮ ರಿಲಿಜಿಯಸ್ ಮಿತ್ ನಮ್ಮ ಮಸ್ತ್ ಅಂತಂದು ಉಪ್ಪೋಡು ಬೇತೆ ರಿಲಿಜಿಯಸ್ ಮಿತ್ ಪೋಯರ ಬಲ್ಲಿ ಅಂದು ಮಸ್ತ್ ಪಂಡ ಗೊತ್ತಾಂಡಿತ ಕೇರಳ ದಾದ ಪುರ ಅವೊಂದುಂಡು ಏತ ಗರ್ಲ್ಸ್ ನಕುಲ್ ಕನ್ವರ್ಟ್ ಆವೊಂದು ಲೇರ್ ಮುಸ್ಲಿಮ್ಸ್ಗೆ ಅಂಚ ಯಾನ್ ಈ ರಿಯಾಲಿಟಿ ಇಂತೂತೆ ಸರ್ ಯಾನ್ಲ ಕೇರಳದಲ್ಲಿ ಇವನ್ ಐ ಆಮ್ ಅ ಕೇರಳಿಯೇಟ್ ಆ್ಯಂಡ್ ಎನ್ನ ಊರುಡೆ ಒಂಜಿ ಇಂಚಿನ ಸಿಚುವೇಶನ್ ಆತನ ಸೊ ಮಸ್ಟ್ ವಾಚ್ ಮೂವಿ ಆತೆ ದಟ್ಸ್ ಆಲ್ ಐ ಕ್ಯಾನ್ ಸಿ ಸರ್ ತೂವನಿನಕುಲ್ ತೂವೋಡ್ ಸರ್ ಆಫ್ ಕೋರ್ಸ್ ಮಾತ ಲಾ ಸ್ಟೂಡೆಂಟ್ಸ್ ಬೊಕ್ಕ ಮಾತ ಸ್ಟೂಡೆಂಟ್ಸ್ ನಾಟ್ ಓನ್ಲಿ ಅ ಲಾ ಸ್ಟೂಡೆಂಟ್ ಎವ್ರಿಬಡಿ ಮಸ್ಟ್ ವಾಚ್ ಮೂವಿ ಆತೆ ಪೇರೆಂಟ್ಸ್ ಅಂದ ಒಂಚೂರು ದುಂಪೋಯಿರ ಅಕಲ್ಗೆ ಪಂಡ ಈ ಸ್ಟೋರಿದ ಗರ್ಲ್ಸ್ ದಾದ ಅಂದು ಅಕಲ್ ದುಂಪೋಯಿರು ಸರ್ ಮಸ್ತ್ ಪೇರೆಂಟ್ಸ್ ಈವನ್ ಇಂದು ಒಂದು ಫಿಲ್ಮ್ ಬೊಕ್ಕ ಶ್ರದ್ಧಾ ಅಬ್ನೊಂದು ಉಂಡದೆ ಅವಳ ಒಂಚೂರು ಅಲ್ಲ ದುಂಪೋಯಲ್ ಮೊಕ್ಕಲ್ಲ ದುಂಪೋಯರ್ ದಟ್ಸ್ ಆಲ್ ಐ ಕ್ಯಾನ್ ಸೇ ವಿ ಶುಡ್ ಲಿಸನ್ ಟು ಅವರ್ ಪೇರೆಂಟ್ಸ್ ದಟ್ಸ್ ಆಲ್. ಅದೇ ಜಾಸ್ತಿ ನಮ್ಮ ಹೆಣ್ಮಕ್ಕಳು ನಮ್ಮ ಧರ್ಮದ ಬಗ್ಗೆ ಅಷ್ಟು ಗೊತ್ತಿರಲ್ಲ, ಅದಕ್ಕೆ ನಾವು ಮನೆಯವರು ಜಾಸ್ತಿ ಅವರ ಮಕ್ಕಳಿಗೆ ಹೇಳಬೇಕು ನಮ್ಮ ಧರ್ಮದ ಬಗ್ಗೆ ಅಷ್ಟೇ. ಸರ್ ಹೇಗಿತ್ತು ಸಿನಿಮಾ? ತುಂಬ ಚೆನ್ನಾಗಿತ್ತು. ಎಲ್ಲರೂ ನೋಡ್ಬೋದು, ನೋಡಬೇಕು ಆ್ಯಕ್ಚುಲಿ ಎಲ್ಲರೂ ನೋಡಿ ಒಂದು ಸತಿ ಬಂದು ಏನಾಗಲ್ಲ. ಪಬ್ಲಿಕ್ಗೆ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ಆಫ್ಟರ್ ವಾಚಿಂಗ್ ದಿಸ್ ಮೂವಿ? ಇಲ್ಲ ಬಂದು ನೋಡಿ, ಚೆನ್ನಾಗಿದೆ ಮೂವಿ, ನೋಡ್ಬೋದು. ಚೆನ್ನಾಗಿದೆ ಬ್ರೋ, ಮೂವಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ ಕ್ಯಾರೆಕ್ಟರ್ಸ್ ಎಲ್ಲ, ಚೆನ್ನಾಗಿದೆ ಮೂವಿ. ಅದರಲ್ಲಿ ಒಂದು ಸಂದೇಶ ಏನು ಕೊಟ್ಟಿದ್ದಾರೆ, ಎಲ್ಲರೂ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ, ನೀವೇನು ಹೇಳ್ತೀರಿ? ಸ್ವಲ್ಪ ನೋಡಬೇಕು ಅಷ್ಟೇ. ಥ್ಯಾಂಕ್ ಯು. ಹೇಗಿತ್ತು ಸಿನಿಮಾ? ಚೆನ್ನಾಗಿದೆ ಸರ್, ಗುಡ್ ಮೆಸೇಜ್. ಹೇಗಿತ್ತು ಸರ್? ಒಳ್ಳೆ ಇತ್ತು ಮೂವಿ, ಹೇಗಿತ್ತು ಪಿಕ್ಚರ್? ಫ್ಯಾಮಿಲಿ ಎಲ್ಲ ನೋಡಲೇಬೇಕಾಗಿರೋಂಥ ಮೂವಿ. ಹೇಗಿತ್ತು ಮೇಡಮ್? ಒಳ್ಳೆ ಇತ್ತು. ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ಒಂದೆರಡು ಮಾತು ಹೇಳಿ. ಹೇಗಿದೆ ಸಿನಿಮಾ? ಸೂಪರ್. ಹೇಗುಂಟು ಪಿಕ್ಚರ್? ನೈಸ್ ಮೂವಿ, ವೆರಿ ನೈಸ್ ಮೂವಿ. ಹೇಗಿತ್ತು ಅದರಲ್ಲಿ ಕೊಟ್ಟಂಥ ವಿಚಾರ? ರಿಯಲ್ ಎಕ್ಸ್ಪೀರಿಯನ್ಸ್ ಟೋಟಲಿ. ಹೇಗಿತ್ತು ಸರ್ ಸಿನಿಮಾ? ಹೇಗಿತ್ತು ಸರ್ ಫಿಲ್ಮ್? ನೈಸ್ ಮೂವಿ. ಹೇಗಿತ್ತು ಮೂವಿ? ಒನ್ ಆಫ್ ದ ಬೆಸ್ಟ್ ಇಟ್ಸ್ ಕೈಂಡ್. ಹೇಗಿತ್ತು ಫಿಲ್ಮ್ ಸರ್? ಹೇಗಿತ್ತು? ಏನು ಇಷ್ಟ ಆಯಿತು? ಮೆಸೇಜ್ ಏನು ಕೊಟ್ಟಿದ್ದಾರೆ? ಬಿಕಾಸ್ ಆಫ್ ದಟ್ ಕನ್ವರ್ಷನ್ ಎವ್ರಿಥಿಂಗ್. ಹೇಗಿತ್ತು ಸರ್? ಸೂಪರ್. ಒಮ್ಮೆ ನೋಡಬೇಕೆಲ್ಲರೂ, ಗೊತ್ತಾಗ್ತದೆ ನಮ್ಮ ಧರ್ಮ ನಮಗೇನು ಅಂತ. ಹಾಗೆ ಹೇಗಿತ್ತು ಎಲ್ಲ film was very nice. Everyone must watch the film rather than we say what it is. Everyone must watch it and they should learn from this film. Thank you.